ಕನ್ನಡಕ್ಕೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಗೆ ಪ್ರವಾಸೋದ್ಯಮದ ಬಗ್ಗೆ ನಾನೊಂದು ಬೇರೆ ನೀತಿಯನ್ನು ತರ್ತೇನೆ ಮತ್ತು ನಾವು ಉದ್ಯೋಗ ಸೃಷ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತೇವೆ. ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಹೈ ಪವರ್ ಕಮಿಟಿಯ ಮೀಟಿಂಗನ್ನು ನಾನು ಸಹ ಮಾಡ್ತೇನೆ. ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಾದ HK ಪಾಟೀಲ್ ಅವರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳಿರೋದನ್ನು ಪತ್ರಿಕೆಗಳಲ್ಲಿ ತಾವುಗಳು ಗಮನಿಸಿರ್ಬೋದು. ನಮಗೂ ಭಾಳ ಒಂದು ಆಸೆ ಇತ್ತು, ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯ ಒಂದು ತೀರವನ್ನು ಹೊಂದಿದ್ದೀವಿ ನಾವು. ಇವತ್ತು ಗೋವಾ ಅನ್ನೋ ಒಂದು ಪುಟ್ಟ ರಾಜ್ಯ ಇಡೀ ಪ್ರವಾಸೋದ್ಯಮದಿಂದ ಆ ರಾಜ್ಯ ಬದುಕ್ತಾ ಇದೆ. ಯಾಕೆ ನಾವು ಅದನ್ನು ತರಬಾರ್ದು ಅನ್ನೋ ಎಲ್ಲ ಸ್ಥಿತಿಗಳನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ರಾತ್ರಿ ವೇಳೆಯ ವ್ಯವಹಾರಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಗಂಟೆ ಏನು 11 ಗಂಟೆ 9 ಗಂಟೆಗೆ ಕ್ಲೋಸ್ ಆಗ್ತೈತೆ, 11 ಗಂಟೆಗೆ, ಮುಂದಿನ ದಿನಗಳಲ್ಲಿ 1 ಗಂಟೆಗೆ ನಾವು ತಗೊಂಡು ಹೋಗ್ತೇವೆ ಅನ್ನೋ ಮಾತನ್ನು ನನಗೆ ಇಂದಿನ ನಮ್ಮ ಮಂತ್ರಿಗಳಾದಂಥ ಬೈರತಿ ಸುರೇಶ್ ಅವರು ವಿಧಾನ ಪರಿಷತ್ತಲ್ಲಿ ನನಗೆ ಒಂದು ಮಾತನ್ನು ಸಹ ಕೊಟ್ಟಿದ್ದರು. ಇದನ್ನೆಲ್ಲ ಗಮನಿಸಿಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ನೀತಿ ಬರುತ್ತೆ, ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡ್ತೀವಿ, ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಶಾಲಾ ಕಾಲೇಜುಗಳಲ್ಲಿ ಬಹುಶಃ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜಿನ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಸುಮಾರು 25 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರೋದನ್ನು ನಾವು ಕಾಣ್ತಾ ಇರ್ಬೋದು. ತಮಗೆ ತಿಳಿದಾಗೆ ಒಂದು 3-4 ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು, ನೈತಿಕ ಒಂದು ಮೋರಲ್ ಪೊಲೀಸಿಂಗ್ ನಡೆದಿತ್ತು. ಇದೆಲ್ಲ ನಡೆದು ಒಂದೆಲ್ಲೋ ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು. ಅದೆಲ್ಲ ತಿಳಿಯಾಗ್ತಾ ಬಂದಿತ್ತು. ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡ್ಬೋದು ಅನ್ನೋದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಇದರ ನಡುವೆ ಏನಾಯ್ತಪ್ಪ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು, ಅವರ ನಾಯಕರು ಅದನ್ನು ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಬರ್ತೇನೆ. ಒಬ್ಬ ವಿದ್ಯಾರ್ಥಿ ಅವನ ವೈಯಕ್ತಿಕ ಇದರಿಂದ ಅವನು ಮನೆ ಬಿಟ್ಟು ಹೋದದ್ದನ್ನು ಅದನ್ನು ರಾಜಕಾರಣವನ್ನು ಮಾಡ್ಕೊಳ್ಳಿಕ್ಕೆ ಹೋದರು. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನಿಟ್ಟರು. ಏನು ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡಿ ಮಾಧ್ಯಮಗಳಲ್ಲಿ ಹೇಳಿದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ, ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಬಳವಡಿಸ್ಕೊಳ್ಳಿಕ್ಕೆ ನೋಡಿದ್ರು. ಅದೃಷ್ಟವಶಾತ್ ಆ ಹುಡುಗ ಮನೆಗೆ ಬಂದ ಮೇಲೆ ಯಾರೆಲ್ಲ ಅವ್ರ ಮನೆಗೆ ಹೋಗಿದ್ರು, ಯಾರೆಲ್ಲ ಪೊಲೀಸಿನವರ ಬಗ್ಗೆ, ಸರ್ಕಾರದ ಬಗ್ಗೆ ಅವರು ದೂಷಣೆ ಮಾಡಿದ್ರು, ಒಂದೂ ಮಾತು ಹೇಳಲಿಲ್ಲ ಅವರುಗಳು. ಅವ್ರದ್ದು ಕ್ಷಮೆ ಕೇಳಬೇಕಾಗಿತ್ತು. ಪೊಲೀಸ್ ಅವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂಥ ಕೆಲಸವನ್ನು ಸಹ ಮಾಡಿದ್ರು. ಅಂತಹ ಒಂದು ರಾಜಕೀಯವನ್ನು ಅವ್ರು ಮಾಡ್ತಾ ಇದ್ರು. ಯಾವುದೇ ಕೊಲೆಗಳಾಗಲಿ ಅದನ್ನು ವೈಯಕ್ತಿಕವಾಗಿ ಪಕ್ಷದಿಂದ ನಾವು ಅದನ್ನು ಖಂಡಿಸ್ತೇವೆ. ಅದು ನಿಷ್ಪಕ್ಷಪಾತವಾದ ತನಿಖೆ ಆಗಲೇಬೇಕು. ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರಿರ್ತಾರೆ, ಅದರ ಹಿಂದೆ ಇರುವಂಥವರನ್ನು ಗುರುತಿಸಬೇಕು ಮತ್ತು ಅವರ ಬಗ್ಗೆ ಒಂದು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ. ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ, ಅದು ವೈಯಕ್ತಿಕ ದ್ವೇಷದಿಂದ ಆಗಿದ್ದೀವೋ, ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಕೀಯ ಅದನ್ನು ಕೂಡಲೇ ಕೋಮು ಪ್ರಚೋದನೆಗೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೊಲೆ ಮಾಡದಿರೋದು ಆದವರು ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು, ಅದರ ಜೊತೆ ಆಗೋದನ್ನು ನಾವು ಖಂಡಿತವಾಗಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ನಿಷ್ಪಕ್ಷಪಾತವಾಗಿ ಇದಕ್ಕೆ ತನಿಖೆ ಆಗಬೇಕು. ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಸರ್ಕಾರವನ್ನು ಕೊಟ್ಟು ಅದನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ, ಪೊಲೀಸ್ ಅಧಿಕಾರಿಗಳಿಗೂ ಒತ್ತಾಯಿಸ್ತೇನೆ, ಯಾವ ಒತ್ತಡಕ್ಕೂ ನೀವು ಮಣಿಬಾರದು ಅಂತ ಹೇಳ್ಬಿಟ್ಟು. ಆದರೆ ತಮಗೆ ಒಂದು ನೆನಪನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸುಮಾರು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು ಇಂದಿನ ಮಾಜಿ ಸಂಸದರು, ಅಧ್ಯಕ್ಷರಾದಂಥ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ
ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಮ್ಮ ರಾಜ್ಯದಲ್ಲಿ, ಅದೂ ದಕ್ಷಿಣ ಕನ್ನಡದಲ್ಲಿ, ನಾವು ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ನಾವಿದ್ವಿ, ಅನ್ಯೋನ್ಯತೆಯಿಂದ ಇದ್ವಿ. ಅವರು ಕೋಟ್ ಮಾಡ್ತಾ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ. ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ್ ಬಾಂಧ ಮಸೀದಿಗೆ ನಾವು ಅದನ್ನು ಪ್ರಥಮ ಮರ್ಯಾದೆಯನ್ನು ಕೊಡ್ತಾ ಇದ್ದೀವಿ. ಎರಡನೇದು ಬೈಲು ಬಂಡಿ ಅಂತೇಳಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಉದ್ಯೋಗ ಕೊಡ್ತೇವೆ. ಮೂರನೇದು ಅಮ್ಟಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ಚರ್ಚಿಗೆ ನಾವು ಅಲ್ಲಿಯ ಒಂದು ಸೌಜನ್ಯತೆಗೆ ನಾವು ಕೊಡ್ತೇವೆ ಅನ್ನೋ ಮಾತನ್ನು ಅವ್ರು ಹೇಳಿರ್ತಾರೆ. ಅಂತ ಹೇಳಿದ್ರೆ ಮುಸಲ್ಮಾನರು ಆಗಲಿ ಕ್ರಿಶ್ಚಿಯನ್ರಾಗಲಿ ನಮ್ಮಲ್ಲಿ ಯಾವ ಭೇದವೂ ಭಾವ ಇರಲಿಲ್ಲ, ನಾವು ಒಟ್ಟೊಟ್ಟಿಗೇನೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಉಲ್ಲೇಖವನ್ನು ಮಾಡ್ತಾ ಇನ್ನೂ ಒಂದು ಮಾತು ಹೇಳ್ತಾ ಇರ್ತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಇಂದು ಯಾರೆಲ್ಲ ನಾಯಕರುಗಳಿದ್ದಾರೆ ಅದರ ಹೆಸರುಗಳನ್ನು ಹೇಳ್ತಾ ಅವರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರ, ಶಹಾನವಾಜ್ ಅವರ, ನಜ್ಮಾ ಹೆಫ್ತುಲ್ಲಾರವರ, ಆರಿಫ್ ಮೊಹಮ್ಮದ್ ಖಾನ್ರವರ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಇದರಲ್ಲೆಲ್ಲ ನಾವು ಬದುಕ್ತಾ ಇದ್ದೀವಿ. ಆದರೆ ಯಾವಾಗ ಮತ ಪೆಟ್ಟಿಗೆಗೆ ನಾವು ಕೈ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಂ ಗಲಭೆ ಅಂದರೆ ಆ ಮಾತನ್ನು ಅವರು ಉಲ್ಲೇಖನ ಮಾಡ್ತಾ ಇದ್ದಾರೆ. ಅದು ಯಾವಾಗ ಆಯಿತು? ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಸುಮಾರು 60-65 ವರ್ಷಗಳ ಕಾಲ ಯಾವುದೇ ತೊಂದರೆ ಇರಲಿಲ್ಲ. ಈಗ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾರು ಮತಪೆಟ್ಟಿಗೆಗೆ ಹಾಕಿದ್ದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಅವರ ನಾಯಕರೇ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಆ ಮಾತು ಅಕ್ಷರಕ್ಷರ ಸತ್ಯ ಅಂತ ಆಗಿದೆ ಅನ್ನೋದನ್ನು ಸಹ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಕೊಲೆ ನಡೆಯಿತು. ಕೊಲೆ ನಡೆದಿದ್ದನ್ನು, ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನು ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನು ಖಂಡಿಸ್ತೀವಿ. ಆ ಕೊಲೆ ಆಗಲೇಬಾರದು. ಅವರ ತಂದೆ ಒಂದು ಪತ್ರಿಕೆ ನಿನ್ನೆ TV ಮಾಧ್ಯಮದಲ್ಲಿ ಕೊಡ್ತಾ ಇದ್ರು, ನನ್ನ ಮಗನ ಕೊಲೆ ಆಗಿದೆ, ಅವನು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ, ನನಗೆ ಆಸರೆ ಆಗಬೇಕಾಗಿತ್ತು, ನನಗೆ ಆಸರೆ ಆಗಿ ನನ್ನನ್ನು ಅವನು ನಡೆಸ್ಕೊಳ್ತಾನೆ ಅನ್ನೋ ಸಮಯದಲ್ಲಿ ಅವನನ್ನು ಕೈ ಬಿಟ್ಟು ಹೋದ, ನನ್ನನ್ನು ಯಾರು ನೋಡ್ತಾರೆ? 4 ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ, 5ನೇ ದಿವಸ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಮಾತನ್ನು ಅನ್ಬೇಕಾದ್ರೆ ನಮಗೆಲ್ಲ ಒಂದು ಕರುಳು ಚುರುಕಾಯಿತು. ಹೌದಲ್ಲ, ಇದು ಸತ್ಯ ಅಲ್ಲ, ಈ ರೀತಿ ಆಗಬಾರ್ದು ಅನ್ನೋ ಭಾವನೆ ನಮಗಿತ್ತು. ಆದರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನು ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನೆನಪು ಮಾಡಲಿಕ್ಕೆ ನನಗೆ ಬಯಸ್ತಾ ಇದ್ದೀನಿ. ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ? ಇದಕ್ಕೆ ಯಾವತ್ತಾದರೂ ಒಂದು ಫುಲ್ ಸ್ಟಾಪನ್ನು ನೀವು ಹಾಕೋದಿಲ್ವಾ? ಆ ಕೊಲೆ ಆದಂಥ ವ್ಯಕ್ತಿಯ ಹಿನ್ನೆಲೆಯನ್ನಾದರೂ ನೋಡಬೇಕಲ್ವಾ? ನಾವೊಂದು ವೈಭೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ, ಹೇಗಾಗಿದೆ ಅನ್ನೋದು ನೋಡಬೇಕಲ್ವಾ? ಕೊಲೆ ಆಗಿದ್ದರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ, ನೀವು ಖಂಡಿಸಿ, ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅದಕ್ಕೆ ನೀವು ಅದನ್ನು ಬೇಕಾದರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳ್ತಿರೋ, ಯಾರಿಗೆ ಕೇಳ್ತಿರೋ ಕೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಈಗ ಪರೇಶ್ ಮೇಸ್ತನ ಕೊಲೆಯನ್ನು ಸೆಂಟ್ರಲ್ CBI ಕೊಡಬೇಕು ಅಂತ ಕೊಟ್ಟಿದ್ದಾರೆ, NIA ಕೊಡಬೇಕು, ಕೊಟ್ಟಿದ್ದೀವಿ. ಇದು ನಿಮಗೆ ಸಮಾಧಾನ ಇಲ್ಲ, ಇನ್ನೂ ಕೊಡೋಣ, ಎಲ್ಲಿ ಬೇಕಾದರೂ ಕೊಡೋಣ, ಅದಕ್ಕೆ ತಯಾರಿದ್ದೀವಿ. ಆದರೆ ಅದನ್ನು ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು, ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ? ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು? ಅವರನ್ನು ಯಾವುದೇ ಗುಂಪು ಗಲಭೆಗಳಾಯಿತು, ಕೊಲೆಗಳಾಯಿತು, ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ? ಇವತ್ತು ಸುಭಾಷ್ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು 5 ಕೇಸ್ಗಳು, 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರು ಮಾಡಿರೋದು? ಹಿಂದೂಗಳಲ್ವಾ? ಒಬ್ಬ ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ನಿಮ್ಮದು? ಅದರಲ್ಲೂ ಒಂದು ಕೀರ್ತಿ ಅನ್ನೋ ಒಬ್ಬ ಯುವಕನನ್ನು ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸಬೇಕಿತ್ತಲ್ವಾ? ಯಾಕೆ? ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನು ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ? ಹಾಗಾದರೆ ಅದನ್ನು ಕೊಲೆ. ಹಾಗಾದರೆ ಅಂಥ ಒಬ್ಬ ಅದು ಅವನಿಂದ ರೌಡಿ ಶೀಟರ್ನ ಯಾರು ಮಾಡಿದ್ದು? ಯಾವಾಗ ಆಗಿದ್ದು ರೌಡಿ ಶೀಟರು? ಯಾರು ಅವಾಗ ಗೃಹ ಮಂತ್ರಿಗಳಾಗಿದ್ದು? ಯಾವ ಸರ್ಕಾರ ಇತ್ತು ಅವಾಗ? ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಂಜರ್ ಅವರು, ಅವತ್ತ್ಯಾಕೆ ಅವನಿಗೆ ತುಟಿ ಬಿಸಲಿಲ್ಲ? ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ, ಅವತ್ತು ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕಾಗಲಿ? ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಯಾಕೆ ಬಿಟ್ರಿ ನೀವು?
ಇವತ್ತು ಕಳೆದ 4-5 ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ಇದ್ದೀರಾ? ನೀವು ಏನು ದುರುದ್ದೇಶ ಇದೆ ನಿಮ್ಮದು? ರಾಜಕೀಯ ಅಸ್ಥಿರತೆಯನ್ನು ಗೊಳಿಸಬೇಕು, ಸರ್ಕಾರದ ಅಸ್ಥಿರತೆಯನ್ನು ಗೊಳಿಸಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ? ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನಸಭೆಯಲ್ಲಿ. ಅದನ್ನು ಹೇಳಬೇಕಾಗಿತ್ತು, ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ. ನಿಮ್ಮದೇ ಸರ್ಕಾರ ಹಾಕಿರೋವಂಥದ್ದು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮದೇ ಗೃಹ ಮಂತ್ರಿಗಳಿದ್ರು. ಆವಾಗ ನೀವು ತುಟಿ ಬಿಚ್ಚಿಲ್ಲ. ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಕೆಟ್ಟ ಕೀಳುಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರ್ದು ಅನ್ನೋದನ್ನು ಹೇಳಲಿಕ್ಕೆ ನೆನಪು ಮಾಡ್ತಾ ಇದ್ದೀನಿ. ಇನ್ನೊಬ್ಬರು ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ, ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಗೌರವವನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಈ ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಒಂದು 28 ಜನ ನಮ್ಮ ಸಂಸದರಿದ್ದಾರೆ. ಇನ್ನೊಂದು 75 ಜನ ನಾವು ವಿಧಾನ ಪರಿಷತ್ತು, 224 ಜನ ನಾವು ವಿಧಾನಸಭೆಯಿಂದ, ಒಂದು 300 ಜನ, ಸುಮಾರು ಒಂದು 10,000 ಜನ ಜಿಲ್ಲಾ ಪಂಚಾಯತಿನ ಸದಸ್ಯರು, ತಾಲೂಕ್ ಪಂಚಾಯತಿನ ಸದಸ್ಯರು, 90,000 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಅಂತ ಹೇಳಿದ್ರೆ ಸುಮಾರು ಒಂದು 7 ಕೋಟಿ ಜನರಲ್ಲಿ 1 ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂಥ ಒಂದು ಹಕ್ಕನ್ನು, ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಘನತೆಯನ್ನು ನಾವು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬರು ಶಾಸಕರು ಹೇಳ್ತಾರೆ, ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ, DK ಶಿವಕುಮಾರ್ ಅವರ ಕೇಸ್ ಇಲ್ವಾ, ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನು ಅರ್ಥ ಆಗ್ತದೆ? ಇವತ್ತು ನಾವು ಒಂದು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಬೇರೆ, ರೌಡಿ ಶೀಟರ್ ಬೇರೆ, ಗುಂಡಾ ಆ್ಯಕ್ಟ್ ಬೇರೆ. ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ ಅಂತ ಅವ್ರನ್ನ ರೌಡಿ ಕರಿಬೋದಂತ ಒಂದು ಮಾತು ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪವೂ ಒಂದು ನಮ್ಮ ಕಾನೂನಿನಂಥ ಅರಿವು ಇಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ. ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನು ನಾವು ಕೀಳ್ಮಟ್ಟಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ಸಹ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಪ್ಪ, ನಾವು ಶ್ರೀಕೃಷ್ಣನ ಈ ನಾಡಲ್ಲಿ, ಅದರಲ್ಲೂ ವಸುದೇವ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರೋವಂಥವರು. ಇನ್ನೂ ಒಂದು ಸರ್ವೇ ಜನ ಸುಖಿನೋ ಭವಂತು ಅಂಥೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂಥೇಳಿ ಈ ಒಂದು ಕೃಷ್ಣನ ಸಂದೇಶವನ್ನು ಸಾರಿರುವಂಥ ಈ ನಮ್ಮ ದೇಶ. ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ, ಪತ್ರಿಕೆಗಳು ಬಂದಿದೆ. ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ, ಅವ್ರಿಗೆ ಜಾಗವನ್ನು ಕೊಟ್ಟಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನು ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ. ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅಂಥ ಒಂದು ಶ್ರೀಗಳು. ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ. ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೇಳಿಕೆಯಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಹಿಂದೂಸ್ತಾನ ಅಂತ ಹೇಳಿದ್ರೆ ಯಾವುದು? ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ? ಹಾಗಾದ್ರೆ 85% ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೀವಿ, ನಮಗೆ ರಕ್ಷಣೆ ಇಲ್ವಾ? ತಾವುಗಳು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ, ಇವತ್ತು ಪ್ರಧಾನಮಂತ್ರಿಗಳು ಹಿಂದೂ, ಗೃಹ ಮಂತ್ರಿಗಳು ಹಿಂದೂ, ರಕ್ಷಣಾ ಮಂತ್ರಿಗಳು ಹಿಂದೂ, ಇಷ್ಟು ಜನ ಇದ್ದೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ. ಹಿಂದೂಗಳಿಗೆ ಹಿಂದೂಸ್ತಾನದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು. ಮತ್ತು ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು, ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತೇಳಿ ನಾನು ಗೌರವಪೂರ್ವಕವಾಗಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ, ನಮ್ಮ ಮಠಕ್ಕೆ
ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ. ಅವರ ಶಿಷ್ಯರಾಗಿರುವಂಥ ನೀವು ಈ ಮಾತುಗಳನ್ನು ಯಾವ ಅರ್ಥದಲ್ಲಿ ಹೇಳ್ತೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಬಹಳಷ್ಟು ಜನ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ, ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು. ತಾವು ಈ ರಾಜಕೀಯದಂಥ ಮಾತುಗಳನ್ನು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ತಾವು ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬೇಡ. ಗೌರವಿತವಿ ನಮಗೆಲ್ಲರಿಗೂ ಆ ಮಠದ ಬಗ್ಗೆ, ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಮ್ಮ BJP ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನೋಡಿ, ತಾವು ಇವತ್ತು ಏನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಯಾವ ದ್ವೇಷದ ರಾಜಕಾರಣ ಇರ್ಬೋದು, ಕೋಮುಗಳ ಇದ್ದವ್ರು ಇರ್ಬೋದು, ಇದೇನಪ್ಪ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ. ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣ್ಬೋದು, ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ. ಅದಕ್ಕೆ ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು. ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಇದನ್ನು ಕೊಡಬೇಡಿ, ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ. ನೀವು ರಾಜಕಾರಣವನ್ನು ಮಾಡೋಣ, ಜನರ ಹತ್ರ ಹೋಗೋಣ. ಒಂದು ಸಲ ನಿಮಗೆ ಮತ ಕೊಡ್ಬೋದು, ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು. ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದು ಕೊಟ್ಟಿದ್ದಾರೆ. ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೆಯದಾಗೋ ಥರ, ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ, ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ. ಮಂಗಳೂರು ನಗರದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿಪಡಿಸಬೇಕು ಅನ್ನೋದು ಯೋಚನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾಯಿದ್ರು. ಒಂದು ಕೋಮನ್ನು ಭಾಳ ತುಚ್ಛವಾಗಿ ಅವ್ರು ಮಾಡ್ತಾಯಿದ್ರು. ಅದರಲ್ಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. RSS ಏನಪ್ಪ ಅಂತ ಹೇಳಿದ್ರೆ, RSS ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ, ಎರಡನೇದು ಮಾನವೀಯತೆಗೆ ನಾವು ಬೆಲೆ ಕೊಡ್ತೇವೆ ಅಂತ ಹೇಳಿದ್ರೆ, ಹಾಗಾದರೆ ಆ ಮುಸಲ್ಮಾನರು ಮಾನವೀಯ ಅಲ್ವಾ? ಅವರು ಮನುಷ್ಯರಲ್ವಾ? ನೀವು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಹಾಗಾದರೆ ನೀವು RSSನ ಕಟ್ಟಾಳ ಅಲ್ವಾ? ನೀವು ಅದನ್ನು ನೀವು ಯೋಚನೆ ಮಾಡಬೇಕು. ಈ ರೀತಿ ಪತ್ರಿಕೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳಿಗೋಸ್ಕರ ಇದನ್ನು ಕೊಡಬಾರದು. ಅದರಲ್ಲೂ ಇನ್ನೂ ಒಂದು ಕೊನೆಯದಾಗಿ, ಇತ್ತೀಚೆಗೆ ನಮ್ಮ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾಗಾಗಲೇ ನಾವು ಗೃಹ ಮಂತ್ರಿಗಳ ಒಂದು ಗಮನಕ್ಕೆ ತಂದಿದ್ದೀನಿ. ಇವತ್ತೊಂದು ಪತ್ರಿಕೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕುತ್ಕೊಂಡು ಯಾರೋ ಏನೋ ಮಾಡೋದನ್ನು ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗೆ ಆಘಾತ ಆಗ್ತಾ ಇದೆ. ಆದ್ದರಿಂದ ಇನ್ಮೇಲೆ ಯಾರಾದರೂ ಈ ರೀತಿ ಫಾರ್ವರ್ಡ್ ಮಾಡಿದವ್ರನ್ನ ಶಿಕ್ಷಿಸಬೇಕು. ಆಮೇಲೆ ಅವ್ರು ಯಾರೇ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುವಂಥವ್ರಾಗಲಿ, ಅದನ್ನು ಫಾರ್ವರ್ಡ್ ಮಾಡೋದನ್ನಾಗಲಿ ಈ ನಮ್ಮ ರಕ್ಷಣಾ ಇಲಾಖೆಯು ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾರು ಈ ರೀತಿ ಎಲ್ಲೇ ಕೂತ್ಕೊಂಡು ಅವ್ರು ಬರೆದಿರಲಿ, ಅವರು ಹೊರ ದೇಶಗಳಲ್ಲಿ ಕೂತ್ಕೊಂಡು ಬರೀಬಹುದು, ಅಥವಾ ಇಲ್ಲಿದ್ದರೂ ಅದನ್ನು ಫಾರ್ವರ್ಡ್ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಮ್ಮ ಕಮಿಷನರ್ ಅವರನ್ನ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ಭೇಟಿ ಮಾಡಿ, ನಾವೆಲ್ಲ ನಾಯಕರುಗಳು ಭೇಟಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು. ಅದನ್ನು ನಾವು ಕೇಸ್ ಕೊಡೋ ತನಕ ನೀವು ಕಾಯಬೇಡಿ, ಅದನ್ನು ನೀವೇ ಸುಮೋಟೋ ಕೇಸನ್ನು ತಗೊಂಡು ದಾಖಲಿಸಬೇಕು. ಮತ್ತು ಯಾರು ಇದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇಷ್ಟನ್ನು ತಮ್ಮ ಮುಂದೆ ಗಮನಕ್ಕೆ ತರಬೇಕು ಅಂತ ಹೇಳಿ ಅಲ್ಲ, ಈಗ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿಲ್ಲ, ಕ್ರಮ ತಗೊಳ್ತಾ ಇತ್ತು. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಏನಾಯಿತು ಅಂತ ಹೇಳಿದ್ರೆ, ನಂತರ ಒಂದು ಕಾನೂನನ್ನು ತಂದ ಮೇಲೆ ನಾವು ಡೈರೆಕ್ಟಾಗಿ ಅವರನ್ನು ಯಾವುದು ಫೇಸ್ಬುಕ್ ಮತ್ತು ಗೂಗಲ್ನ ಅಕೌಂಟ್ಸ್ಗೆ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟ್ ಮುಖಾಂತರ ಹೋಗಿ ಕೋರ್ಟ್ನವ್ರು ಕೇಳಿದಾಗ ಮಾತ್ರ ಕೊಡ್ತಾರೆ ಅನ್ನೋ ಮಾತನ್ನು ನನಗೆ ಬಂತು. ಇದು ಇನ್ಫಾರ್ಮೇಷನ್ ಇದೆ. ಅದಕ್ಕೆ ನಾನು ಈಗ ಗೃಹ ಮಂತ್ರಿಗಳ ಹತ್ರ ಮಾತಾಡಿ, ನಾವು ಗೃಹ ಮಂತ್ರಿಗಳು ಹೇಳ್ತೀವಿ, ಸರ್ ಕೋರ್ಟಿಗೆ ಹೋಗಿ ಕೋರ್ಟಿಂದ ಬಂದು ಅವ್ರಿಗೆ ಕೊಡೋದಿಲ್ಲ ಅಂತೆ, ಇದಕ್ಕೆ ಏನು ಮಾಡ್ಬೋದು? ಇದಕ್ಕೆ ಏನಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಇದು ಡಿಸಿಷನ್ ತೊಗೊಳ್ಬೇಕಂತೆ. ಇದಕ್ಕೆ ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಸರ್.
ಬಟ್ ಅದನ್ನು ನಾವು ಗೃಹ ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಸರ್. ಈ ಸರಿ ಬಂದಾಗ ಆಂಟಿ ಕ್ರಿಮಿನಲ್ ಫೋರ್ಸ್ ಅಂತ ಹೇಳಿ ಮಾಡಿದ್ರು, ಅದರಿಂದ ಯಾವುದು ಪ್ರಯೋಜನಕಾರಿ ಆಗ್ತಾ ಇಲ್ಲ, ಹತ್ಯೆಗಳಾಗ್ತಾ ಇದೆ, ಆದರೆ ಯಾವುದೇ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಈ ವಿಂಗ್ಗಳೆಲ್ಲ ನೆಪ ಮಾತ್ರನ ಹೇಗೆ ಅಂತ ಅಲ್ಲ, ಈಗ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ. ಮುಂಚಿನ ನನಗೆ ಕಮ್ಯುನಲ್ ಅದು ಗೊತ್ತಿಲ್ಲ, ಅದೇನು ಮಾಡ್ತಾರೆ ಅಲ್ಲ ಬಲ. ಈ ಸಲ ಅದನ್ನ ನೀವು ಹೇಳಿದ್ದನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ನಾವು ಅದರ ಬಗ್ಗೆ ಇವತ್ತೇನು ನಡೆದಿದೆ ಅನ್ನೋದ್ರ ಬಗ್ಗೆ ಜಿಲ್ಲೆಗೆ ಮಾಡ್ಲಿಕ್ಕೆ ಹೇಳ್ತಾ ಅದನ್ನ ಖಂಡಿತವಾಗಿ ಮತ್ತೊಂದ್ಸಲ ಹೇಳ್ತೀವಿ ಸರ್ ಅದ್ರ ಬಗ್ಗೆ ಖಂಡಿತ. ನೆಕ್ಸ್ಟ್ ಇದಕ್ಕೆ ನಾನು ಬಹಳ ಸ್ಪಷ್ಟೀಕರಣವನ್ನು ನಾನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ನಾನು ಸ್ಪಷ್ಟೀಕರಣ ಇದಕ್ಕೆ ನಾನೇ ಕಾರಣ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಗೃಹ ಮಂತ್ರಿಗಳ ಸರ್ಕ್ಯೂಟ್ ಹೌಸಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ರೂಮಲ್ಲಿ ಇದ್ವಿ. ನಾವು ಮುಸ್ಲಿಂ ನಾಯಕರುಗಳು ಸುಮಾರು ಜನ ಬಂದು ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಮೈನಾರಿಟಿ ಅಧ್ಯಕ್ಷರು ಆಮೇಲೆ ಇನ್ನಿತರ ಎಲ್ಲ ನಾಯಕರುಗಳು ಬಂದು ಹೇಳಿದಾಗ ಪ್ರಥಮವಾಗಿ ಅವ್ರು ಬಂದಾಗ ಒಂದು 5-6 ಜನ ಮಾತ್ರ ಇದ್ರು. ನಾನೇನು ಹೇಳಿದೆ, ಸರ್ ನೀವು 5-6 ಜನ ಆದರೆ ಇಲ್ಲೇ ರೂಮಲ್ಲಿ ಮೀಟ್ ಮಾಡೋಣ. ಅವಾಗ ಹೇಳಿದ್ರು ಇಲ್ಲ ಇನ್ನೂ ಸ್ವಲ್ಪ ಜನ ಬರ್ತಾರೆ ಅಂತೇಳಿ. ಬಂದಾಗ ಸುಮಾರು ಒಂದು 30-40 ಜನ ಆ ರೂಮಲ್ಲಿ ಬಂದರು. ಆ 30-40 ಜನ ಈ ಸಣ್ಣ ರೂಮಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನೇ ಇದಕ್ಕೆ ಜವಾಬ್ದಾರಿ, ಅವರೆಲ್ಲ ಕೆಳಗಡೆ ಹೋಗಲಿ, ಅಲ್ಲಿಗೆ ನಾನು ಮಂತ್ರಿ ಅವ್ರನ್ನ ಕರ್ಕೊಂಡು ಬರ್ತೀನಿ, ಗೃಹ ಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ನಾನೇ ಹೇಳಿದ್ದು. ಯಾಕೆಂದರೆ ಆ ಸಣ್ಣ ರೂಮಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅಲ್ಲಿ ಯಾವುದೇ ಸಭೆಯನ್ನು ಕರೆದಿಲ್ಲ, ಯಾವುದನ್ನೇ ನಾವು ಕರೆದಿಲ್ಲ. ಅವರು ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೀ ಮುಸ್ಲಿಂ ನಾಯಕರು ಬಂದಿಲ್ಲ, ಬಹಳಷ್ಟು ಜನ ಬೇರೆ ಬೇರೆ ನಾಯಕರು ಅವತ್ತು ಬಂದಿದ್ರು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಂದಿದ್ರು. ಅವ್ರು ಬಂದವರನ್ನ ಗೌರವಿತವಾಗಿ ನಾವು ಕಾಣಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ನಾವು ಕೆಳಗಡೆ ಅವ್ರನ್ನ ಕೂರಿಸ್ಕೊಂಡು ಅಲ್ಲಿಗೆ ನಾವು ಮೀಟಿಂಗಿಗೆ ಹೋಗ್ಬೇಕಾದ್ರ, ಸಭೆಗೆ ಹೋಗ್ಬೇಕಾದ್ರ ಅಲ್ಲಿ ಬಂದಾಗ ಅವ್ರ ಹತ್ರ ಮಾತಾಡಿದೆ ಹೊರತು ಯಾವುದೇ ಸಭೆಯಲ್ಲಿ ಕರೆದಿಲ್ಲ. ಅವರು ಭೇಟಿ ಮಾಡಲಿಕ್ಕೆ ಬಂದಂಥವ್ರು. ಇದು ಪೂರ್ವಯೋಜಿತ ಸಭೆಯೇ ಅಲ್ಲ. ಇನ್ನೊಂದು ಹೇಳ್ತಾ ಇದ್ದಾರೆ, ಗೃಹ ಮಂತ್ರಿಗಳು ಬಂದಾಗ ಕಾನೂನು ಸುವ್ಯವಸ್ಥೆ ಇದ್ರ ಬಗ್ಗೆ ಮಾತಾಡುವಾಗ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳನ್ನ ಚರ್ಚೆ ಮಾಡದೆ ಅವ್ರನ್ನೇನು ಬೇಡ ಅಂತ ಹೇಳಿಲ್ಲಲ್ಲ. ಸರ್ ಒಂದು ಹೇಳ್ತೀನಿ ಕೇಳಿ, ಇದು ಓವರ್ ನೈಟ್ ಗೃಹ ಮಂತ್ರಿಗಳು ಬಂದಿರುವಂಥದ್ದು. ಒಂದು ವೇಳೆ ಆ ಚುನಾಯಿತ ಪ್ರತಿನಿಧಿಗೆ ಅಷ್ಟು ಜವಾಬ್ದಾರಿ ಇದ್ರೆ ಬಂದು ಭೇಟಿ ಮಾಡ್ಬೋದಲ್ಲ. ಯಾರೇನು ಭೇಟಿ ಮಾಡಬೇಕು ಅಂತೇನಿಲ್ಲಲ್ಲ, ಭೇಟಿ ಮಾಡ್ಬೋದು ಅವರಿಗೂ. ಈಗ ಜನ ಬಂದು ಭೇಟಿ ಮಾಡ್ತಾರೆ ಅನ್ಬೇಕಾದ್ರ ಚುನಾಯಿತ ಪ್ರತಿನಿಧಿಗಳು ಬಂದು ಭೇಟಿ ಮಾಡ್ಲಿಕ್ಕಿಲ್ವಾ? ಅವ್ರಿಗೆ ಆ ಕಾಳಜಿ ಇರಬೇಕು. ಆರೋಪ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಅದು ಅವ್ರು ಹೇಳಲೇಬೇಕಲ್ಲ, ಅವ್ರು ಹೇಳಲೇಬೇಕಲ್ಲ, ಅದನ್ನ ಅವ್ರು ಹೇಳಲೇಬೇಕಲ್ಲ. ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಅವ್ರುಗಳಿದ್ದಾಗ ಏನು ಗಲಭೆಗಳು ಆಗಿಲ್ವಾ? ಅವ್ರುಗಳಾದಾಗ ಕಲೆಗಳಾಗಿಲ್ವಾ? ಹಾಗಾದ್ರೆ ಅವ್ರು ಬಂದಾಗ ತುಪ್ಪ ಸುರಿದು ಹೋಗಿದ್ರ ಅವ್ರು ಯೋಚನೆ ಮಾಡ್ಬೇಕಲ್ಲ. ಜಿಲ್ಲೆಯ ಶಾಂತಿ ಯೋಜನೆ ಬರೇ ಗೃಹ ಮಂತ್ರಿಗಳಿಗೆ ಮತ್ತೆ ನಮಗಲ್ಲ, ಅವರು ಅದಕ್ಕೆ ಪಾಲ್ದಾರಲ್ವಾ? ಅವ್ರಿಗೆ ಮತ ಕೊಟ್ಟಿಲ್ವಾ? ಅವರಲ್ಲಿ MLA ಗಳಾಗಿಲ್ವಾ? ಅವರಲ್ಲಿ ಶಾಸಕರಾಗಿಲ್ವಾ? ಅವರಲ್ಲಿ ಸಂಸದರಾಗಿಲ್ವಾ? ಅವ್ರುಗಳು ಮಾಜಿ ಮಂತ್ರಿಗಳಾಗಿಲ್ವಾ? ಅವ್ರು ಮಾತ್ರ ಇದ್ದಾಗ ಈ ಸರ್ಕಾರ ಚೆನ್ನಾಗಿರ್ಬೇಕು, ಬಾಕಿಯವ್ರಿಗೆ ಸರ್ಕಾರ ಇರಬಾರ್ದಂತ ಅವ್ರ ತಲೆಯಲ್ಲಿರುವಂಥದ್ದು. ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ ಅವರು. ಒಂದು ಕಡೆ ನೀವು ಮಾತುಕತೆ ಮೂಲಕ ಎಲ್ಲ ಬಗೆಹರಿಸೋದು, ಶಾಂತಿ ಇದಾಗಬೇಕು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಅವ್ರು ಹಾಗೆ ಮಾಡ್ಲಿಲ್ಲ ಸರ್. ಈಗ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವುಗಳು ತಿಳಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡಿದ್ ನಾವು. ಎಲ್ಲಿ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲರೂ ಕೂಡಿ ಅಭಿವೃದ್ಧಿ ಮಾಡ್ಬೇಕು ಹೊರತು ನೀನು ನೀನು ಮಾಡಿ ನೀವು ಹೇಳಿದ್ರಿ, ಇವತ್ತು ಅವ್ರು ಇರ್ತಾರೆ, ನಾಳೆ ನಾವಿರ್ತೀವಿ. ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಬದಲಾಗ್ತಾನೆ ಇರ್ತದೆ. ಜನಗಳಿಗೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಹೊರತು ಈ ಗಲಾಟೆಗಳಲ್ಲ. ಮಂಗಳೂರು ಹೊತ್ತಿ ಉರಿತಾ ಇದೆ ಅಂತ ಈಗ 20 ವರ್ಷದಿಂದ ಬರ್ತಾನೆ ಇದೆ. ನಾವುಗಳು ಎಷ್ಟು ಏನು ಬ್ರ್ಯಾಂಡ್ ಮಂಗಳೂರು ಏನು ಮಾಡಿದ್ರು ಕೂಡ ಮಂಗಳೂರಿನ ಇಮೇಜು ಕೆಟ್ಟು ಹೋಗ್ತಾನೆ ಇದೆ. ಯಾಕೆ ಹೀಗಾಗ್ಬೇಕು? ಎಲ್ಲರೂ ಸೇರಿ ಯಾಕೆ ಒಗ್ಗಟ್ಟಿನಲ್ಲಿ ಕೆಲಸ ಸರಿ. ಇದಕ್ಕೋಸ್ಕರನೇ ನಮ್ಮ ಉಪಮುಖ್ಯಮಂತ್ರಿಗಳು ಮಂಗಳೂರಲ್ಲೇ ಬಂದು ಮಂಗಳೂರಲ್ಲೇ ನಾನು ಸಭೆ ಕರಿತೀನಿ, ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಸಹ ಒಂದ್ಸಲ ಮಾಡಿದ್ರು ಅವರು, ಇಲ್ಲೂ ಮಾಡ್ತೀನಿ ಅಂತ ಹೇಳಿರೋದು ಸರ್ ಅವರು. ನಾವು ಎಲ್ಲರನ್ನು ಬರೀ ಚುನಾಯಿತ ಪ್ರತಿನಿಧಿಗಳಿಂದ ಈ ಮಂಗಳೂರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಷ್ಟೋ ಜನ ಮಂಗಳೂರಿಗೋಸ್ಕರ ಇವತ್ತು ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥ ಕೈಗಾರಿಕೋದ್ಯಮಿಗಳಿದ್ದಾರೆ.
ಇವತ್ತು ಬಿಲ್ಡರ್ಸ್ಗಳಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಎಷ್ಟೋ NGOಗಳು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಈಗ ಪತ್ರಕರ್ತರು ತಾವೇ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತೇಳಿ ಕ್ರಿಕೆಟನ್ನು ಆಡಿಸ್ತಾ ಇದ್ರಿ, ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲದಕ್ಕೂ ನಾವು ಸಹಕಾರವನ್ನು ಕೊಟ್ಟಿದ್ದು, ನಿಮ್ಮ ಸಹಕಾರವನ್ನು ಬಯಸ್ತಾನೆ ಇದ್ದೀವಲ್ಲ ಸರ್. ನಾವು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೆಸರಿಡ್ದು ಹೇಳಿದ್ದಾರೆ, ಎಲ್ಲ ಶಾಸಕರ ಸಭೆಯನ್ನು ನಾನು ಮಂಗಳೂರಲ್ಲೇ ಕರಿತೀನಿ ಅನ್ನೋ ಮಾತನ್ನು ಸಹ ಹೇಳಿದಾರಲ್ಲ ಸರ್. ಸರಿ ಸರ್, ಈಗ ಸುಭಾಷ್ ಶೆಟ್ಟಿ ಮಾಡಿರೋದು ವಿಷಯ ಹೇಳಿದ್ರು, ಅದರಲ್ಲಿ ಫಾಜಿಲ್ ತಮ್ಮನೇ ಇನ್ವಾಲ್ವ್ ಆಗಿದ್ದಾನೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಬಂತು. ಅಂದ್ರೆ ಹಾಗಿದ್ರೆ ಇದು ಗೃಹ ಇಲಾಖೆಯ ಫೇಲ್ಯೂರ್ ಅಲ್ವಾ? ಅವ್ರಿಗೆ ಮಾಹಿತಿ ಇರಲಿಲ್ವಾ? ಫೇಲ್ಯೂರ್ ಅಂತೇಳಿ ಮಾನ್ಯ ಸ್ಪೀಕರ್ ಅವರು ಕೂಡ ಫಾಜಿಲ್ ಫ್ಯಾಮಿಲಿ ನನಗೆ ಫೋನ್ ಮಾಡಿ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು, ಅದೊಂದು ಕಾಂಟ್ರವರ್ಸಿ, ಅದೊಂದಾಯ್ತು. ಈಗ ಹಾಗಲ್ಲ, ಇದೊಂದು ಏನ್ ಹೇಳಿ ರಿವೆಂಜ್ ಮರ್ಡರ್ ಆಗ್ತದೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಇದ್ದೇ ಇರ್ತದೆ, ಇಲ್ಲದೆ ಇಷ್ಟೆಲ್ಲ ಆಗೋ ಸಾಧ್ಯತೆ ಇಲ್ಲ. ಯಾರಿಂದ ಆಯ್ತು ಇದೆಲ್ಲ ಹಾಗಿದ್ರೆ? ಇದರಲ್ಲಿ 2-3 ಥರ ಇದೆ ಸರ್. ಒಂದು ರಿವೆಂಜ್ ಮರ್ಡರ್ ಆಗಿದೆ ಅಂತ ಹೇಳ್ಕೊಳ್ಳೋದು ಕೋಮ ಭಾವನೆ ಮರ್ಡರ್ ಅಲ್ಲ, ಇದು ಒಂದನೇದು. ಒಂದು ಹೇಳ್ತೀನಿ ಕೇಳಿ. ಎರಡನೇದು ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಒಂದು ಹೇಳಿ, ಈಗ ಅವನು ನನಗೆ ಗೊತ್ತಿಲ್ಲ ಇದ್ರು ಕರೆಕ್ಟಾಗಿ ಅವ್ರಿಗೇನೋ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ, ನೀನು ಹುಷಾರಾಗಿರ್ಬೇಕಾ ಮಾಹಿತಿನ ಕೊಟ್ಟಿದ್ರೆ ಅಂತ ಹೇಳಿ. ಐ ನಾಟ್ ಆಸ್ಕ್ಡ್ ಹಿಮ್, ದಿಸ್ ಇಸ್ ದ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದು ಅವ್ರು ಹೇಳೋದಲ್ಲ ಸರ್, ಅವ್ರುಗಳು ಹೇಳಲೇಬೇಕಲ್ಲ ಸರ್. ಅವ್ರುಗಳು ಹೇಳಲೇಬೇಕಲ್ಲ, ಅವ್ರುಗಳು ಹೇಳದೇ ಇರ್ಲಿಕ್ಕಾಗುತ್ತಾ? ಅವ್ರು ಹೇಳಲೇಬೇಕಲ್ವಾ? ಈಗ ಸುಹಾಸ್ ಕೊಲೆ ಅವನನ್ನ, ಈಗ ಕೀರ್ತಿನ ಒಬ್ಬ ದಲಿತ ಯುವಕನ್ನ ಕೊಲೆ ಮಾಡಿದ್ರಪ್ಪ, ಅವಾಗ ಏನ್ ಮಾಡಿದ್ರು? ಅಲ್ಲ, ಜಸ್ಟ್ ನಾನು ಸಮರ್ಥನೆ ಮಾಡೋದಲ್ಲ, ನಾನು ನಿಮ್ಗೆ ಹೇಳ್ತಿರೋದು, ನೀವು ಹೇಳಿದ್ದಕ್ಕೆ ನಾವು ಹೇಳ್ತಾ ಇರೋದು ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ. ಆಮೇಲೆ ಸ್ಪೀಕರ್ ಸಾಹೇಬರು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಒಂದನೇದು. ಬಟ್ ನನ್ನ ಹತ್ರ ಅವರು ಹೇಳ್ಬೇಕೇನು ಹೇಳಿದ್ರು, ಅವರ ಫ್ಯಾಮಿಲಿಯವರು ಹೇಳಿದ್ರು ಅಂತ ನಾನು ಹೇಳಿದ್ದೆ ಅಂತ ಹೇಳಿರೋದು ಅವರು. ಅದನ್ನು ಮತ್ತೆ ಅದನ್ನ ಹೇಳಿದ್ರೆ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದಾಗ ನಾವು ಫ್ಯಾಮಿಲಿಯವರು ಹೇಳಿದಾಗ ನಾವು ಹೇಳಲೇಬೇಕಾಗುತ್ತಲ್ಲ, ಕೇಳಿದಾಗ ಅದನ್ನ ಹೇಳಿದ್ದಾರೆ ಅಷ್ಟೇ. ಅಮ್ಮ ಬಿಜೆಪಿ ಅವ್ರು ಹೇಳಲೇಬೇಕಲ್ಲ, ನಮ್ಮ ಬಿಜೆಪಿ ಅವ್ರು ಹೇಳಿದ್ರೆ ನಾವ್ ಹೇಳಕ್ಕಾಗುತ್ತೆ? ಅವ್ರು ಹೇಳಲೇಬೇಕು, ಅವ್ರು ಹೇಳಲೇಬೇಕಲ್ಲ ಅದನ್ನ. ಹಾಗಾದ್ರೆ ಬಾಕಿದೆಲ್ಲ ಅವ್ರಿಗೆ ಗೊತ್ತಿತ್ತು. ಹಾಗಾದ್ರೆ ಅದು ಸ್ಪೀಕರ್ ಸಾಹೇಬ್ರಿಗೆ ಕೇಳಬೇಕು, ಅವ್ರನ್ನ ನಾನು ಕೇಳಲಿಕ್ಕಾಗಲ್ಲ. ಅಲ್ಲ ಸರ್, ಅದನ್ನ ನೀವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ನೀವು ಸ್ಪೀಕರ್ ಸಾಹೇಬ್ರದ್ದು, ಅವ್ರು ಗೌರವಾನ್ವಿತ ಸ್ಪೀಕರ್, ಅವ್ರು ಏನು ಹೇಳಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತೇಳಿ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ನಾನು ಹೇಳಿದ್ದೀನಿ, ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಸರ್. ಒಟ್ಟಾರೆಯಾಗಿ ಏನಾಗಿದೆ ಗೊತ್ತಾ, ಕಾನೂನು ಸುವ್ಯವಸ್ಥೆ, ಕಾನೂನು ಬಗ್ಗೆ ಜನಗಳಿಗೆಲ್ಲ ಹೆದರಿಕೆ ಅನ್ನೋದಿಲ್ಲ. ಪೊಲೀಸಿಂಗ್ ಹ್ಯಾಸ್ ಬಿಕಮ್ ವೆರಿ ವೀಕ್, ಪರ್ಟಿಕ್ಯುಲರ್ಲಿ ಇನ್ ಮಂಗಳೂರು ಅಂಡ್ ದಕ್ಷಿಣ ಕನ್ನಡ, ಜನರಲ್ ಇನ್ ಕರ್ನಾಟಕ ಸರ್. ಪೊಲೀಸ್ ಹೆದರಿಕೆ ಇಲ್ಲ ಅಲ್ಲ, ಒಂದು ಹೇಳ್ತೀನಿ ಸರ್, ದಯವಿಟ್ಟು ಆಗಿಲ್ಲ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಂತಲ್ಲ. ಆದರೆ ರಾಜ್ಯದ ಪೊಲೀಸಿಂಗ್ ಚೆನ್ನಾಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರ ನೈತಿಕ ಬಲವನ್ನು ಕುಗ್ಸೋದು ಬೇಡ ಸರ್. ಇದೇ ರೀತಿ ನೀವು ರಾಜಸ್ಥಾನದಲ್ಲಿ ಯಾವ ರೀತಿ ಆಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಏನಾಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದೆ, ಮಣಿಪುರಲ್ಲಿ ಏನಾಗಿದೆ, ಅಲ್ಲ ಇದೆಲ್ಲ ಸಮರ್ಥನೆ ಕೊಡೋದಲ್ಲ. ನೀವು ಯಾವಾಗ ರಾಜ್ಯದ ಸ್ಥಿತಿಗೆ ಬಂತು ಹೇಳಬೇಕು ಅಂತ ಹೇಳಿದಾಗ ಅದನ್ನ ನಾವು ಹೇಳಬೇಕಾಗುತ್ತಲ್ಲ. ಅವ್ರದ್ದು ಒಂದು ದಿನ ಬೇಕಾಯ್ತಾ ಇವ್ರಿಗೆ ಅದನ್ನ ಮಾಬ್ ಲಿಂಚಿಂಗ್ ಅಂತ ಕನ್ಕ್ಲೂಡ್ ಮಾಡ್ಲಿಕ್ಕೆ? ಅಷ್ಟು ಟೈಮ್ ಬೇಕಾಯ್ತಾ ಸರ್? ಈಗ ಸರ್ ಒಂದ್ ನಿಮಿಷ ಹೇಳ್ತೀನಿ, ಅವತ್ತೇ ಏನಾದ್ರು ಹೇಳಿದ್ರೆ ಇವ್ರಿಗೆ ಇಷ್ಟು ದಿನ ಯಾಕೆ ಬೇಕಾಗಿತ್ತು, ಎಲ್ಲರೂ ತಡೆದಿದ್ರೆ ಏನಾಗ್ತಿತ್ತು ಅಂತ ಹೇಳಲ್ವಾ? ಅಲ್ಲ ಸರ್, ಈಗ ಇವ್ರಿಗೆ ರಿಯಾಕ್ಟ್ ಮಾಡಿದ್ದಕ್ಕೆ ಹೇಳಲಿಲ್ವಾ? ಈಗ ಸ್ಪೀಕರ್ ಅವರಿಗೆ ರಿಯಾಕ್ಷನ್ ಹೇಳೋದನ್ನ ನಾವು ಹೇಳ್ತಿಲ್ಲಲ್ಲ ಸರ್. ವ್ಯಕ್ತಿಯ ಡೆತ್ ಆಗಿದೆ, ಇಂಥ ಇನ್ಸಿಡೆಂಟ್ ಆಗಿದೆ ಅಂತ ಅವರಿಗೆ ಇನ್ಫಾರ್ಮೇಶನ್ ಬಂದೇ ಇರುತ್ತೆ. ಅವರು ಅದನ್ನ UDR ಅಂತ ಮಾಡಿ 24 ಗಂಟೆ ಬಿಟ್ಟು ನಂತರ ಅದನ್ನ ಸರ್ ಅದನ್ನ ಹೇಳ್ತೀನಿ ಕೇಳಿ. ನಾನು ಜಸ್ಟಿಸ್ ನಾನು ಇದನ್ನ ಕೇಳಿದೆ, ಇಟ್ಸ್ ಜಸ್ಟ್ ವೆರಿ ಗುಡ್ ನೀವು ಹೇಳಿದ್ದು. ನಾನು ಇದನ್ನ ಕೇಳಿದೆ, ಅವಾಗ ಏನ್ ಹೇಳ್ತಾರೆ ಗೊತ್ತಾ, ಯಾವುದೇ ಒಂದು ಮರ್ಡರ್ ಸತ್ತ ಇದಾದಾಗ ಫಸ್ಟ್ ಅದನ್ನ UDR ಆಗೇ ಮಾಡ್ಬೇಕಂತೆ, ಆಯ್ತಾ? ದಟ್ ಇಸ್ ಅ ಪ್ರೊಸೀಜರ್. ಅದನ್ನ UDR ಆದ್ಮೇಲೆ ಅದನ್ನ ಕೊಲೆ ಅಂತ ಮಾಡಬೇಕು ಅಂತ ಹೇಳಿದಾಗ ಯಾರಾದ್ರೂ ಅವರ ಸಂಬಂಧದವರೇನೋ ಟೆಕ್ನಿಕಲಿ ಇದೆ ಅದನ್ನ ಕೊಡ್ಬೇಕಂತೆ, ಮಾಡೇ ಮಾಡ್ಬೇಕಂತೆ. ಹೋಗ್ತದೆ ಅವರ ಸಂಬಂಧದವರು ವೇಟ್ ಮಾಡಬೇಕು, ಅವರ ಸಂಬಂಧದವರು ಇರ್ಲೇಬೇಕಂತೆ. ಸರ್ ನೀವು ಏನು ಈ ಪ್ರಶ್ನೆ ಕೇಳಿದ್ರೆ ನಾನು ಇದನ್ನ ಕೇಳಿದೆ, ನಾನು ಯಾರಿಗೆ ಪೊಲೀಸ್ನವರಿಗೆ ಕೇಳಿದಾಗ ಈ ಮಾತನ್ನು ಹೇಳಿದೆ. ಹಾಗಾಗಿ ಸರ್ ಈಗ ಒಂದು
ಅದು ಹೋಗಿ ಅಲ್ಲ ಹೇಳೋದು ಕೇಳಿ ಸರ್, ಅದು ಸ್ಟೇಟ್ಮೆಂಟ್ ಅಲ್ಲ, ದಯವಿಟ್ಟು ಕೇಳ್ಕೊಳ್ಳಿ. ನಾನು ಜಸ್ಟ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅದಕ್ಕೆ ಇಮಿಡಿಯೇಟ್ ಆಗಿ ಮಾಹಿತಿ ಅವ್ರು ಕೊಟ್ಟಿದ್ರು, ಹೇಳಿದ್ದಾನೆ ಅಂತ ಹೇಳಿಸಿ ಅಲ್ಲ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ಅದನ್ನ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೀವು ಸ್ಪಷ್ಟೀಕರಣ ಕೊಡೋದನ್ನ ಕೇಳೋದನ್ನ ಬಿಟ್ಟು ಮುಂದೆ ಹೇಳಿದ್ದೀನಿ ಅಂತ ಹೇಳಿದ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಸರ್. ಇಲ್ಲ ಇಲ್ಲ ಆಗೋದು ಆಗಿಬಿಟ್ಟಿದ್ದಲ್ಲ. ಹಾಗಾಗಿ ಮತ್ತೊಮ್ಮೆ ಜಾಸ್ತಿ ಚರ್ಚೆಗೆ ಹೋಗೋದೆ ತಾವೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತೆ ಪಕ್ಷದ ನೆಲೆಯಿಂದ